ಬಜರಂಗ ದಳದ ನೇತೃತ್ವದಲ್ಲಿ ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 10ರವರೆಗೆ ರಾಜ್ಯದಾದ್ಯಂತ ಶೌರ್ಯ ಜಾಗರಣ ರಥಯಾತ್ರೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಹೇಳಿದೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಅವರು, ಈ ಶೌರ್ಯ ಜಾಗರಣ ರಥಯಾತ್ರೆಯು ಕೊಡಗು ಮೂಲಕ ಅಕ್ಟೋಬರ್ 6ರಂದು ಸುಳ್ಯ ತಾಲೂಕಿಗೆ ತಲುಪಲಿದ್ದು, ಸುಳ್ಯದಲ್ಲಿ ಬೃಹತ್ ಕಾರ್ಯಕ್ರಮದ ಬಳಿಕ ರಥವನ್ನು ಸ್ವಾಗತ ಮಾಡಲಿದ್ದೇವೆ. ಅಕ್ಟೋಬರ್ 7ರಂದು ಪುತ್ತೂರಿನಲ್ಲಿ ಸಾರ್ವಜನಿಕ ಸಭೆ, 9ರಂದು ಮಂಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆಯೊಂದಿಗೆ ಕದ್ರಿ ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ರಥಯಾತ್ರೆಯು ಸಮಾರೋಪ ಕಾರ್ಯಕ್ರಮ ಉಡುಪಿಯಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವದ ಮೂಲಕ ಸಂಪನ್ನಗೊಳ್ಳಲಿದೆ ಎಂದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಎಂದಿಗೂ ಸಮಾಜ ವಿರೋಧಿ, ರಾಷ್ಟ್ರ ವಿರೋಧಿ ಕೆಲಸವನ್ನ ಮಾಡಿಲ್ಲ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಬಜರಂಗ ದಳದ ಘಟಕ ನಿರ್ಮಾಣ ಮಾಡಲಿದ್ದೇವೆ. ಇಂದು 1000 ಇರುವುದು, ಮುಂದಿನ ವರ್ಷದಲ್ಲಿ ನಾವು 5000 ಮಾಡಲಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮನೋಹರ್ ಸುವರ್ಣ, ಭುಜಂಗ ಕುಲಾಲ್, ನವೀನ್ ಮೂಡುಶೆಡ್ಡೆ, ಪುನೀತ ಅತ್ತಾವರ ಮೊದಲಾದವರು ಇದ್ದರು. ಬಜರಂಗ ದಳದ ನೇತೃತ್ವದಲ್ಲಿ ಸೆಪ್ಟೆಂಬರ್ 25ರಿಂದ ನಾಡ್ದು ಅಕ್ಟೋಬರ್ 10ನೇ ತಾರೀಕು ತನಕ ಇಡೀ ನಮ್ಮ ದೇಶದಾದ್ಯಂತ ಶೌರ್ಯ ಜಾಗರಣ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈ ಪುಣ್ಯವಾದಂಥ ಭೂಮಿ ಯಾವುದಿದೆ, ಭಾರತ ದೇಶದ ಈ ಸಂಸ್ಕೃತಿ ಇರ್ಬೋದು, ಪರಂಪರೆ ಇರ್ಬೋದು, ಸಂಪ್ರದಾಯಗಳಿರ್ಬೋದು, ಇದೆಲ್ಲವೂ ಇವತ್ತು ಉಳಿದಿದ್ದರೆ ಇದಕ್ಕೆ ಕಾರಣ ನಮ್ಮ ಪೂರ್ವಜರು ಮಾಡಿದಂಥ ತ್ಯಾಗ, ಬಲಿದಾನ, ಪರಾಕ್ರಮ, ಶೌರ್ಯದ ಕಾರಣದಿಂದಾಗಿ ಇವತ್ತು ನಮ್ಮ ಸನಾತನ ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜೀವಂತವಾಗಿ ಇವತ್ತು ಉಳಿದಿದೆ. ಸುಮಾರು 2500 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಪರಾಕಿಯರು ಆಕ್ರಮಣ ಮಾಡಿದ್ದಾರೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಮೊನ್ನೆ 19ನೇ ಶತಮಾನ ಬ್ರಿಟಿಷರ ತನಕ ಈ ದೇಶದ ಮೇಲೆ ನೂರಾರು ಜನ ದಾಳಿ ಮಾಡಿ ನಮ್ಮ ದೇಶದ ಸಂಪತ್ತು, ನಮ್ಮ ದೇಶದ ಭೂಮಿ, ನಮ್ಮ ಸಂಸ್ಕೃತಿಯನ್ನು ಬದಲಾವಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ದೇಶದಿಂದ ಹೊರಗಡೆಯಿಂದ ಬಂದಂಥವರು ಮಾಡಿದರು. ಆದರೆ ನಮ್ಮ ದೇಶದ ಪೂರ್ವಜರು ಇರ್ಬೋದು, ಸಾಕಷ್ಟು ಜನ ಪರಾಕ್ರಮಿಗಳಿರ್ಬೋದು, ಅವರು ಮಾಡಿದಂಥ ಹೋರಾಟ, ತ್ಯಾಗ, ಬಲಿದಾನ, ಶೌರ್ಯ, ಪರಾಕ್ರಮದಿಂದಾಗಿ ಇವತ್ತು ನಾವು ಉಳಿದಿದ್ದೀವಿ. ಸಮಾಜ ವಿರೋಧಿ ಯಾವುದೂ ಕೆಲಸವನ್ನು ಇಷ್ಟ ತನಕ ಬಜರಂಗ ದಳ ಮಾಡಲಿಲ್ಲ. ವ್ಯಕ್ತಿ ನಿರ್ಮಾಣದ ಜೊತೆ ಯುವಕರಲ್ಲಿ ರಾಷ್ಟ್ರಭಕ್ತ, ದೇಶಭಕ್ತವನ್ನು ಮೂಡಿಸುವಂಥ ಕೆಲಸವನ್ನು ಬಜರಂಗ ದಳ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ ದಿವಸ ಬಜರಂಗ ದಳದ ಘಟಕವನ್ನು ನಿರ್ಮಾಣ ಮಾಡ್ತೀವಿ. ಇವತ್ತು 2000 ಇದ್ದದ್ದು ಮುಂದಿನ 1 ವರ್ಷದ ಒಳಗಡೆ 5000 ಬಜರಂಗ ದಳದ ಘಟಕದ ಒಂದು ನಿರ್ಮಾಣದ ಗುರಿಯನ್ನು ನಾವು ಇವತ್ತು ಹೊಂದಿಕೊಂಡಿದ್ದೀವಿ.